ಉಲ್ಲಾಲದ ಆ ಒಂದು ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಇದರ ಎಲ್ಲ ಸಮಿತಿಗಳು ಅವರಿಗೆ ಕೂಡ ಒಂದು ಆಸನವನ್ನು ನಾವು ಅಲ್ಲಿ ಕಾದಿರಿಸಿದ್ದೇವೆ. ಅದರಲ್ಲಿ ದಯವಿಟ್ಟು ಅವರು ಅಲ್ಲಿ ಹೋಗಿ ಅಧ್ಯಕ್ಷರಾದಂತಹ UH ಫಾರೂಕ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಇನ್ನೋರ್ವ ಈ ಒಂದು ರಾಯಲ್ ಗಾರ್ಡಿನ ಪಾಲುದಾರರಾದಂಥ ಹನೀಫಾಜಿ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿ ಮಂಗಳೂರು ಸೆಂಟ್ರಲ್ ಕಮಿಟಿ ಇದರ ಸದಸ್ಯರಾದಂತಹ ಮುಸ್ತಫಾ ಉಲ್ಲಾಲ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಆಟಗಾರರ ಹರಾಜು ಏನಿದೆ ಆಕ್ಷನ್, ಇದಕ್ಕೆ ನಮಗೆ ಸಹಕಾರ ಮಾಡಲು ಬಂದಂತಹ ಮೊಹಮ್ಮದ್ ಸಿರಾಜುದ್ದೀನ್, ಚೇರ್ಮನ್ MPL, CEO ಬ್ರ್ಯಾಂಡ್ ವಿಷನ್ ಇವೆಂಟ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಅದೇ ರೀತಿ MPL ಕನ್ವೀನರ್ ಆದಂತಹ ಇಮ್ತಿಯಾಜ್ ಅಹಮದ್ ಕೂಡ ಇದ್ದಾರೆ. ನಮಗೊಂದು ಸಹಕಾರ ಮಾಡಲು ಬಂದಿರುತ್ತಾರೆ. ಅವರು ಕಳೆದ ಒಂದು 10 ದಿವಸದಿಂದ ನಮ್ಮ ಒಂದು ಸಂಪರ್ಕದಲ್ಲಿ ಇದ್ದಂತಹ ವ್ಯಕ್ತಿಗಳು ಸಿರಾಜ್ ಮತ್ತು ಇಮ್ತಿಯಾಜ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸಿ. ನೀವು ಪರಸ್ಪರ ಯಾರನ್ನು ನೋಡಬಾರ್ದು, ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿ ಹೋಗಬಾರ್ದು. ಇಲ್ಲಿ ಯಾರು ಆಕ್ಷನ್ ಮಾಡ್ತಾರೆ ಅವರ ಹತ್ರನೇ ನಿಮ್ಮ ಏಕಾಗ್ರತೆ ಇರಬೇಕು, ಅಲ್ಲೇ ನೀವು ಮುಖ ಮಾಡಿರಬೇಕು. ನೀವು ಆಚೆ ಈಚೆ ನೋಡಿದರೆ ಕಾನ್ಸಂಟ್ರೇಷನ್ ಆಚೆ ಈಚೆ ಆದರೆ ನಿಮಗೆ ಪಾಯಿಂಟ್ ಮಿಸ್ ಆಗುವ ಸಾಧ್ಯತೆ ಉಂಟು. ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗ್ತದೆ, ನಿಮ್ಮ ಪಾಯಿಂಟ್ ಎಷ್ಟು ಮುಗಿದಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಆಗಲ್ಲ. ಅದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲೇ ಇರಬೇಕು. ಒಂದು ಎರಡನೇದಾಗಿ ನಮ್ಮ ಸಮಿತಿ ಸದಸ್ಯರಿದ್ದರೆ ಅವರಿಗೆ ಒಂದು ಸೂಚನೆ ಕೊಡ್ತಾ ಇದ್ದೇನೆ ನಾನು. ಅವರಿಗೆ ಅಂತ ನಾವು ಒಂದು ಪ್ರತ್ಯೇಕ ಒಂದು ಸ್ಥಳ ಮಾಡಿಟ್ಟಿದ್ದೇವೆ, ಅಲ್ಲಿ ಅವರು ಆಸನರಾಗಬೇಕು. ಆಗ ಏನಾದರೂ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದರೆ ಎದ್ದು ಹೋಗ್ಬೋದು. ಯಾರು ಕೂಡ ಈ ಫ್ರಾಂಚೈಸ್ ಜೊತೆ ಮಾತನಾಡುವುದಾಗಲಿ, ಕಣ್ಣಿಂದ ಏನಾದರೂ ಸೂಚನೆ ಕೊಡೋದು, ಇಲ್ಲದರೆ ಕಾಲ್ ಮಾಡೋದು, ನೀವು ನಿಮ್ಮ ಮೊಬೈಲನ್ನು ಸೈಲೆಂಟ್ ಮಾಡಬೇಕು, ಇಲ್ಲದ್ರೆ ಆಫ್ ಮಾಡಬೇಕು. ಮೊಬೈಲಲ್ಲಿ ಯಾರು ಮಾತಾಡಬಾರ್ದು. ನೀವು ವಿಡಿಯೋ ಕಾಲ್ ಮಾಡೋದಾಗಲಿ, ವಾಟ್ಸಪ್ ಕಾಲ್ ಮಾಡೋದಾಗಲಿ ಏನು ಕೂಡ ನೀವು ಇದಕ್ಕೆ ಪ್ರಯತ್ನ ಮಾಡಲೇಬಾರ್ದು. ಇದು ನಮ್ಮ ಒಂದು ನಿಯಮದಲ್ಲಿ ಇದು ಒಂದು. ಮತ್ತೊಂದು ವಿಷಯ ಏನೆಂದರೆ ಫೆಬ್ರವರಿ 7, 8, 9, 10 ಇದು ತಮಗೆಲ್ಲರಿಗೂ ತಿಳಿದ ಹಾಗೆ 4 ದಿವಸ ಹೊನಲು ಬೆಳಗಿನ ಕ್ರಿಕೆಟ್ ಪಂದ್ಯಾಟ ಪ್ರಾರಂಭವಾಗ್ತದೆ. ಅದರಿಂದ ಕ್ಲಬ್ನ ಸಮಯಕ್ಕೆ ನಾವು ಏನು ನಿಮಗೆ ಶೆಡ್ಯೂಲ್ ಕೊಡ್ತೇವೆ ಆ ಶೆಡ್ಯೂಲ್ ಪ್ರಕಾರ ನೀವು ಆ ಶೆಡ್ಯೂಲ್ ಫಾಲೋ ಮಾಡಬೇಕು. 1 ಗಂಟೆ 10 ನಿಮಿಷ ಏನು ಟೈಮ್ ಕೊಡ್ತೇವೆ ಆ ಟೈಮಲ್ಲಿ ಪಂದ್ಯಾಟ ಮುಗಿಯುವ ಹಾಗೆ ನೀವು ಪ್ರಯತ್ನ ಮಾಡಬೇಕು. ಇನ್ನೊಂದು ವಿಷಯ, ಒಬ್ಬ 50 ರನ್ 20 ಬಾಲಲ್ಲಿ 50 ರನ್ ಹೊಡಿತಾನೆ, 30 ಬಾಲಲ್ಲಿ ಸೆಂಚುರಿ ಬಾರಿಸಿದ್ರು ಅವ ಆಟಗಾರನಾಗುವುದಿಲ್ಲ. ಅವ ಆಟದ ಮೈದಾನದಲ್ಲಿ ತೀರ್ಪುಗಾರರಿಗೆ ಎಷ್ಟರವರೆಗೆ ಬೆಂಬಲ ಕೊಡುವುದಿಲ್ಲ, ಗೌರವ ಕೊಡುವುದಿಲ್ಲ, ಅಲ್ಲಿವರೆಗೆ ಅವ ಆಟಗಾರನಾಗಲು ಸಾಧ್ಯವೇ ಇಲ್ಲ ಎಂದು ಹೇಳಲು ನಾನು ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಎಲ್ಲರೂ ಚಪ್ಪಾಳೆ ಹೊಡಿತೀರಿ, ಬೆಂಬಲಿಸ್ತೀರಿ. ತಮ್ಮ ತಂಡದ ಆ ಒಂದು ಆಟ ಆಗುವಾಗ ಏನಾದರೂ ಅಂಪೈರಿಗೆ ಏನಾದರೂ ನಿಮ್ಮ ವಿರುದ್ಧ ತೀರ್ಪು ಬಂದರೆ ನೀವು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದು ನಾವು ಈ ಉಲ್ಲಾಲದಲ್ಲಿ ತುಂಬ ಒಂದು 20-25 ವರ್ಷದಿಂದ ನೋಡ್ತಾ ಇರೋದು. ಉಲ್ಲಾಲ ಬಿಟ್ಟು ಹೊರಗಿನ ತೀರ್ಪುಗಾರರು ಬರಲಿಕ್ಕೆ ನೋಡುವುದೇ ಇಲ್ಲ. ಅವರು ಹೇಳ್ತಾರೆ ಉಲ್ಲಾಲ ನಮಗೆ ಬೇಡವೇ ಬೇಡ. ಯಾಕೆ ಹೀಗಾಯಿತು? ಈ ಒಂದು ವಾತಾವರಣ ನಿರ್ಮಾಣ ಮಾಡಲು ಯಾರು ಕಾರಣ? ನಮ್ಮ ಉಲ್ಲಾಲದ ಆಟಗಾರರು ಮತ್ತು ಪ್ರೇಕ್ಷಕರು ಕಾರಣ. ಇದನ್ನು ನಿಲ್ಲಿಸಬೇಕು ನಾವು. ಈಗ ನೋಡಿ, 1-1.5 ವರ್ಷದಿಂದ ಎಷ್ಟೊಂದು ವ್ಯವಸ್ಥಿತವಾಗಿ ಎಷ್ಟು ಚಂದವಾಗಿ ನಾವು ಒಂದು ಕ್ರಿಕೆಟ್ ಆಟವನ್ನು ಆಯೋಜಿಸ್ತಾ ಬಂದಿದ್ದೇವೆ. ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಆಗ್ಬೋದು, ಅದು ಬೇರೆ ವಿಷಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಪ್ಪು ಬರ್ತದೆ ತೀರ್ಪುಗಾರರಲ್ಲಿ. ಅವರು ಏನು ರೀಪ್ಲೇ ಇಡ್ತಾರೆ, ಏನು TV ಅಂಪೈರ್ ಇಡ್ತಾರೆ, ಇದೆಲ್ಲ ಇಟ್ಕೊಂಡು ಕೂಡ ತಪ್ಪು ಮಾಡೋದುಂಟು. ಆದರೆ ನಮಗೆ ಅಂಥ ವ್ಯವಸ್ಥೆ ಏನಿಲ್ಲ ಇಲ್ಲಿ. ನಮ್ಮ ಹತ್ರ ಥರ್ಡ್ ಅಂಪೈರ್ ಇಲ್ಲ. ಟಿವಿಯಲ್ಲಿ ನೋಡಿ ರನ್ಔಟ್ ಕೊಡೋದು, LBW ಕೊಡೋದು, ಇಂಥ ಒಂದು ವ್ಯವಸ್ಥೆನೇ ಇಲ್ಲ ನಮ್ಮ ಹತ್ರ. ತಪ್ಪು ಬರೋದು ಸಹಜ. ಸಹನೆ ಬೇಕು ನಮಗೆ. ಸಹನೆ ಇದ್ದರೆ ಮಾತ್ರ ಯಾವತ್ತು ನಾವು ಮೈದಾನದೊಳಗೆ ಡಿಸಿಪ್ಲಿನ್ ತೋರಿಸಬೇಕು. ಯಾವಾಗಲೂ ನಾವೊಂದು ಉಲ್ಲಾಲವನ್ನು ಮಾದರಿ ಉಲ್ಲಾಲವಾಗಿ ಮಾಡಬೇಕು. ನಮ್ಮ ಆಟಗಾರರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಬೇಕು. ಹಾಗೆ ಆಗಬೇಕು. ನಾವು ಕೇವಲ ಬ್ಯಾಟ್ ಹಿಡಿದು ಮೈದಾನದಲ್ಲಿ ಹೋಗಿ 6-4 ಹೊಡೆದರೆ ಆಗೋದಿಲ್ಲ. ಡಿಸಿಪ್ಲಿನ್ ಬೇಕು ನಮಗೆ. ನಾವು ಈಗ ಈ ಒಂದು 4 ದಿವಸದ ಹೊನಲು ಬೆಳಕಿನ ಈ ಒಂದು ಕ್ರಿಕೆಟ್
ನಮಗೆ ಆಯೋಜಿಸಲು ಎಷ್ಟು ಖರ್ಚುಂಟು ತಮಗೆಲ್ಲ ಗೊತ್ತಿರಬಹುದು. ಇಲ್ಲಿ ಉಲ್ಲಾಲದಲ್ಲಿ ಮಾತ್ರ ಯಾರು ಒಂದು ನಾವು ಸ್ಪೋರ್ಟ್ಸಿಗೆ ಕೊಡೋದಿಲ್ಲ. ಅವರ ಏನು ಅವರ ಯಂಗ್ಸ್ಟಾರಲ್ಲಿ ಅವರೆಲ್ಲ ಕ್ರಿಕೆಟ್ ಆಡಿದವರು, ಫುಟ್ಬಾಲ್ ಆಡಿದವರೇ ಆಗಿರ್ತಾರೆ. ಈಗ ಮಾತ್ರ ಅವರಿಗೆ ನಾವೊಂದು ಸ್ಪೋರ್ಟ್ಸಿಗೆ ಒಂದು ಕೊಡೋದಿಲ್ಲ ಅಂತ ಹೇಳ್ತಾರೆ. ನಿಜವಾಗಿ ಅದು ತಪ್ಪು. ಇವತ್ತು ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುವುದೆಂದರೆ ಅವ ಒಂದು ಕ್ರೀಡೆಯ ಮೂಲಕ, ಅವ ಒಂದು ಬೆಸ್ಟ್ ಇಲ್ಲ. ಅವ ಏನು ಒಂದು ರಾಜಕೀಯದ ನಾಯಕ ಅಲ್ಲ, ಅವನೇನು ಸಮಾಜ ಸೇವಕನೂ ಅಲ್ಲ. ಸಚಿನ್ ತೆಂಡೂಲ್ಕರ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಮಹೇಂದ್ರ ಸಿಂಗ್ ಧೋನಿ ಆಗಲಿ, ಇವರೆಲ್ಲ ಒಂದು ಕ್ರಿಕೆಟ್ ಆಡುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದು ನಮ್ಮಲ್ಲಿ ಯಾರು ಈ ವ್ಯಾಪಾರಸ್ಥರಿದ್ದಾರೆ, ಶ್ರೀಮಂತರಿದ್ದಾರೆ, ಇವರು ಇದು ನೆನಪಿಸ್ಕೊಳ್ಬೇಕು. ನೋಡಿ, ನೀವು ನಮ್ಮ ಅವಿಭಜಿತ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ನೋಡಿ ಎಷ್ಟು ಕ್ರೀಡಾಕೂಟ ಆಗ್ತಾ ಉಂಟು, ಎಷ್ಟು ದೊಡ್ಡ ಮಟ್ಟದ ಬಹುಮಾನ ಇಟ್ಟು ಅವರು ಕ್ರೀಡಾಕೂಟ ಆಯೋಜಿಸ್ತಾ ಇದ್ದಾರೆ. ಯಾರು ಕೊಡ್ತಾರೆ ಅವರಿಗೆಲ್ಲ? ಅಲ್ಲಿಯ ವ್ಯಾಪಾರಸ್ಥರು ಸಹಕಾರ ಮಾಡುವುದರಿಂದ ಅವರಿಗೆ ಆ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಲು ಸಾಧ್ಯವಾಗ್ತದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ಮತ್ತು ನಾವು 7 ಓವರ್ ಅಥವಾ 6 ಓವರ್ ಪಂದ್ಯಾಟ ಅನ್ನೋದು ಅಂಪೈರ್ ತೀರ್ಮಾನ, ಅದು ಯಾವಾಗಲೂ ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನುಂಟು ಅದರಲ್ಲಿ ಯಾವಾಗಲೂ ಬರ್ತದೆ. ಅದು ಅದರಲ್ಲಿ ಮಾತ್ರ ಸೀಮಿತ ಆಗಬಾರ್ದು, ಅದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಒಂದು ವಿಷಯ ಏನು ಅಂತ ಹೇಳಿದರೆ, ತಾಳ್ಮೆ ಬಹಳಷ್ಟು ಅಗತ್ಯ. ಯಾಕಂತ ಹೇಳಿದರೆ ಅಂಪೈರ್ ಅವರಲ್ಲಿ ಕೂಡ ನಮ್ಮ ಹಾಗೇನೆ 2 ಕಣ್ಣುಗಳು ಮಾತ್ರ. ಆದರೆ ಆ ಅಂಪೈರ್ ಅವರನ್ನು ನೋಡತಕ್ಕಂಥ ಕಣ್ಣುಗಳು ಸಾವಿರಾರು ಇರ್ಬೋದು. ಈ ಸಾವಿರಾರು ಕಣ್ಣುಗಳು ಕೇವಲ ಒಬ್ಬ ಅಂಪೈರನ್ನು ನೋಡ್ತಾ ಇರ್ತದೆ. ಯಾಕಂತ ಹೇಳಿದರೆ ಅವನ ಡಿಸಿಷನ್ ಇಂಪಾರ್ಟೆಂಟ್ ಇರ್ತದೆ. ಹಾಗಾಗಿ ಆ ಡಿಸಿಷನ್ ಕೊಡತಕ್ಕಂಥ ಅಂಪೈರ್ ಅವರು ಕೂಡ ಒಳ್ಳೆಯ ಅಂಪೈರೇ ಆಗಿರಬೇಕು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂದಾಗ ನಾವು ಅದಕ್ಕೆ ಯಾವುದೇ ಒಂದು ವಿರುದ್ಧವಾಗಿ ಹೋಗದೆ ಅವರ ಅಂಪೈರ್ ತೀರ್ಮಾನಕ್ಕೆ ವಿಧೇಯರಾಗಿದ್ದುಕೊಂಡು ನಾವು ನಮ್ಮ ಕ್ರಿಕೆಟ್ ಪಂದ್ಯಾಟವನ್ನು ವಿಜಯಗೊಳಿಸಲು ನಾವೆಲ್ಲರೂ ಸಹಕಾರ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಸ್ಪರ್ಧೆಯಲ್ಲಿ ನಾವು ನಮ್ಮ ಮೈಕಟ್ಟನ್ನು ಬೆಳೆಸಲಿಕ್ಕೂ ಕೂಡ ಅವಕಾಶ ಆಗ್ತದೆ. ಈಗ ಇಲ್ಲಿ ಇರುವಂಥ ಹೆಚ್ಚಿನವರು 40 ಪ್ರಾಯ ದಾಟಿದವರು ಇರ್ಬೋದು, 30 ಪ್ರಾಯ ದಾಟಿದವರು ಇರ್ಬೋದು. ಆದರೆ ನಿಮ್ಮಲ್ಲಿ ಇನ್ನೂ ಕೂಡ ಸ್ಪರ್ಧಾತ್ಮಕ ಮನೋಭಾವನೆ ಇದೆಯಲ್ಲ, ಅದು ಈಗಲೂ ನನಗೂ ಕೂಡ ಇದೆ. ಯಾಕೆಂತ ಹೇಳಿದರೆ ನನಗೂ ಕೂಡ 48 ವರ್ಷ ಪ್ರಾಯ ಆದರೂ ಕೂಡ ನನಗೆ ಈಗಲೂ ಕ್ರಿಕೆಟ್ ಆಡಲಿಕ್ಕೆ ಮನಸ್ಸಿದೆ. ಯಾಕೆಂತ ಹೇಳಿದರೆ ನಾನು ಯಾವತ್ತು ಕ್ರಿಕೆಟ್ ಆಟ ಬಿಟ್ಟಿದ್ದೇನೋ ಆವತ್ತಿನಿಂದ ನನ್ನ ದೇಹದಲ್ಲಿ ಎಲ್ಲ ಏರುಪೇರು ಆಗಲಿಕ್ಕೆ ಶುರುವಾಗಿದೆ. ಹಾಗಾಗಿ ಯಾವಾಗಲೂ ನೀವು 1 ಗಂಟೆಯಾದರೂ ಕ್ರೀಡೆಯನ್ನು ಪ್ರೀತಿಸಿ ಬೆಳೆಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಅದರೊಟ್ಟಿಗೆ ಆಡ್ತಾ ಇರಬೇಕು. ದೈಹಿಕ ಚಟುವಟಿಕೆ ಇದ್ದರೆ ಮಾತ್ರ ನಾವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಕೂಡ ನಾವು ಗಟ್ಟಿಮುಟ್ಟಾಗಿರ್ತೇವೆ. ನಮ್ಮ ಮನೋಬಲ ಕೂಡ ಗಟ್ಟಿಯಾಗಿರ್ತದೆ. ಹಾಗೆ ನಮ್ಮ ದೈಹಿಕದ ಚಟುವಟಿಕೆಗಳು ಕೂಡ ಗಟ್ಟಿಯಾಗಿರ್ತದೆ. ಹಾಗಾಗಿ ನಾವೆಲ್ಲರನ್ನ ಪ್ರೀತಿಸುವಂಥ ಕ್ರೀಡೆಯನ್ನು ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಅವಕಾಶಕ್ಕೆ ವಂದನೆಗಳು. ಸೊ ಏನೆಲ್ಲ ನಿಮಗೆ ಗೊತ್ತಿರಬೇಕು ಅಂತ, ಫಸ್ಟ್ ವಿಷಯ, ನಾವು ಫಸ್ಟಾಗಿ ಎ ಮತ್ತು ಬಿ ಪೂಲ್ ಮಾಡ್ತೇವೆ. ಎ ಮತ್ತು ಬಿ ಪೂಲ್ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಎ ಪೂಲ್, ಬಿ ಪೂಲ್ ಚಿಟ್ ತೆಗೆಯುವಾಗೆ. ಅದಕ್ಕಿಂತ ಬೆಸ್ಟ್ ವೇ ಈಗ ಇವರು ರೆಡಿ ಮಾಡಿಟ್ಟಿದ್ದಾರೆ. ಏನಂದರೆ 12 ಟೀಮ್ನದ್ದು ಚಿಟ್ ಹಾಕಿಟ್ಟಿದ್ದಾರೆ. ಅದರಲ್ಲಿ 6 ಟೀಮದ್ದು ಚಿಟ್ಟು ತೆಗೆಯುವಂಥದ್ದು ಸ್ವಲ್ಪ ಬೇಗ ಆಗ್ತದೆ. ಆ 6 ಟೀಮು ಫಸ್ಟಿಗೆ ತೆಗೆದ 6 ಟೀಮು ಎ ಪೂಲಲ್ಲಿರ್ತದೆ, ಉಳಿದ ಟೀಮ್ ಹೇಗೂ ಬಿ ಪೂಲಲ್ಲಿ ಬರ್ತದೆ. ಈಸಿ ವೇ ಅಲ್ಲ, ಸ್ವಲ್ಪ ಫಾಸ್ಟ್ ಕೂಡ ಆಗ್ತದೆ. ಹೇಗೆ ಚಿಟ್ಟು ತೆಗೆದ್ರು ಬರೋದು ಸೇಮ್ ಆಗಿರ್ತದೆ. ಸೊ ಈ 6 ಚಿಟ್ಟನ್ನು KFC ಫೈಟರ್ಸ್ ಎ ಪೂಲಲ್ಲಿ ಟೆಸ್ಟ್ ರಿಯಲ್ ಸ್ಪೋರ್ಟ್ಸ್ ಎ ಪೂಲಲ್ಲಿ, ಕ್ವೀನ್ಸ್ ಬೀಚ್ ಉಲ್ಲಾಲ್ 3 ಟೀಮ್ ಆಯಿತು ಎ ಪೂಲಲ್ಲಿ. ರಿಹಾ ವಾರಿಯರ್ಸ್ ಎ ಪೂಲಲ್ಲಿ, ದಿ ಬಾಯ್ಸ್ ಟೈಗರ್ಸ್ ಎ ಪೂಲಲ್ಲಿ. ಸೊ ಲಾಸ್ಟ್ ಟೀಮ್, ಉಳಿದೆಲ್ಲ ಟೀಮ್ ಬಿ ಪೂಲಲ್ಲಿ ಇರ್ತದೆ.
ಟೀಮ್ ಅಕ್ಷಯ್ ಉಳ್ಳಾಲ್ ಎ ಪೂಲಲ್ಲಿ, ಆಟೋಮೆಟಿಕಲಿ ಬಿ ಪೂಲಲ್ಲಿ ಬರುವ ಟೀಮ್ಸ್. ನಿಮ್ಮ ಲಿಫ್ಟ್ ಈಗ ನೀವು ಹೇಗೆ ಎತ್ತಿದ್ದೀರಾ, ಈಗ ಒಂದ್ಸಲ ನಾವು ನಿಮ್ಮನ್ನು ಎತ್ತಲಿಕ್ಕೆ ಹೇಳಿದ್ವಿ, ಸೇಮ್ ವೇ ಅದೇ ರೀತಿಯಾಗಿ ಕೈಯನ್ನು ಟೋಟಲ್ ಮೇಲೆ ಮಾಡಿ ಎತ್ತಿ. ನಮ್ಮಲ್ಲಿ ಇಬ್ಬರು ಇಮ್ತಿಯಾಜ್ ಭಾಯ್ ಅವರು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇದೆ, ಅವರು ಆಕ್ಷನಿಯರ್ ಆಗಿರ್ತಾರೆ. ಅವರು ಆಕ್ಷನ್ ಮಾಡುವಾಗ 12 ಜನರನ್ನು ನೋಡಬೇಕಾಗುತ್ತೆ ಅಂತ, ಸ್ವಲ್ಪ ಯಾವುದೇ ಮಿಸ್ ಆಗಬಾರ್ದಂತ ಇನ್ನೊಬ್ಬರನ್ನು ನಾಗರಾಜ್ ಅವರಿಗೆ ಅಸಿಸ್ಟ್ ಮಾಡ್ತಾ ಇದ್ದಾರೆ. ಸೊ ಆಗಿರುವಾಗ ನಿಮ್ಮ ಲಿಫ್ಟ್ ಸ್ವಲ್ಪ ಕಡಿಮೆ ಎತ್ತಿದ್ರೆ ಅಲ್ಲಿ ಮಿಸ್ ಆಗ್ಬೋದು, ಆಗ ಕಂಪ್ಲೀಟ್ ಆಗಿದ್ರೆ ಮತ್ತೆ ಆ ಪ್ಲೇಯರ್ ನಿಮಗೆ ಸಿಗೋದಿಲ್ಲ. ಒಂದ್ಸಲ ಆಕ್ಷನ್ ಅಂತ ಬರೆದ ನಂತರ, ಓಕೆ, ಸೋಲ್ಡ್ ಅಂತ ಬರೆದ ನಂತರ ಮತ್ತೆ ಆ ಪ್ಲೇಯರ್ಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಆಕ್ಷನ್. ಸೊ ಇದು ಫಸ್ಟ್ ವಿಷಯ ಆಗಿರ್ತದೆ, ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳಿ. ಇನ್ನೊಂದೇ ವಿಷಯ ಆಗಿರ್ತದೆ, 5 ಜನರಲ್ಲಿ ಈಗ 4 ಜನ ಇರ್ಬೋದು, 5 ಜನ ಇರ್ಬೋದು, 3 ಜನ ಮಿನಿಮಮ್ ಇರಲೇಬೇಕಾಗುತ್ತೆ. 3 ಜನಕ್ಕಿಂತ ಕಡಿಮೆ ಇದ್ದರೆ ಆ ಟೀಮ್ ಲಿಫ್ಟ್ ಮಾಡುವ ಅರ್ಹತೆ ಹೊಂದಿರುವುದಿಲ್ಲ. ಸೊ ನಾವೀಗ ಆಕ್ಷನ್ ಬಗ್ಗೆ ಹೇಳ್ತೇವೆ. ಇದು 2 ವಿಷಯ ಗೊತ್ತಾದ ನಂತರ ಆಕ್ಷನ್ ಬಗ್ಗೆ ಬ್ರೀಫ್ ಆಗಿ ಫಾಸ್ಟ್ ಆಗಿ ಹೇಳ್ತೀನಿ. ಏನಾದರೂ ಡೌಟ್ ಇದ್ದರೆ ಜಸ್ಟ್ ನಿಮ್ಮ ಲಿಫ್ಟನ್ನು ಎತ್ತಿದ್ರೆ ಆಯಿತು. ನೀವು ಫಸ್ಟ್ ಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಎ ಪೂಲ್. ನಿಮ್ಮ ಆಲ್ರೆಡಿ ಐಕಾನ್ ಪ್ಲೇಯರ್ ನಿಮ್ಮೊಂದಿಗಿದ್ದಾರೆ. ಎ ಪೂಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 1.5 lakhs ನಿಮ್ಮ ಬಜೆಟ್ ಆಗಿರ್ತದೆ. ಆ 1.5 lakhsಲ್ಲಿ ನೀವು 50,000 ತನಕ ಹೋಗ್ಬೋದು. ಸ್ಟಾರ್ಟ್ ಆಗುತ್ತೆ 10,000ದಿಂದ. 10,000ದಿಂದ 12,000, 14, 16. ಓಕೆ, ಕ್ಲಿಯರ್ ಆಗಿ ನೆನಪಿರಲಿ. 12, 14, 16, 20 ತನಕ ಹೋಗುತ್ತೆ. 20 ನಂತರ 25, 30, 35 ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳಿ. ಅದೇ ರೀತಿ ನೀವು 50 ತನಕ ಹೋಗ್ಬೋದು. 50 ತನಕ ಹೋದಾಗ ಈಗ ಫಾರ್ ಎಕ್ಸಾಂಪಲ್ ರಿಹಾ ಮತ್ತು ಅಕ್ಷಯ್ ಹೋಗ್ತಾ ಉಂಟು. 50 ತನಕ ಹೋಯಿತು ಒಬ್ಬ ಪ್ಲೇಯರಿಗೆ, ನಜೀಮ್ ಅಂತ ಇಟ್ಕೊಳ್ಳುವ. ನಜೀಮ್ ಪ್ಲೇಯರ್ಗೆ 2 ಟೀಮ್ ಹೋಯಿತು. ಆಗ 50 ಹೋದ ನಂತರ ಬೇರೆ ಎಲ್ಲರೂ ಅವನಿಗೆ ಬೇಕು, ನಿಜಾಮ್ ಬೇಕಂತ ಅನಿಸಿದರೆ ಆ 50 ಆಗುವಾಗ ಎತ್ಬೋದು. ಕ್ಲಿಯರ್. ಆಗ ಚಿಟ್ಸ್ ನಾವು ಹಾಕ್ತೇವೆ. ಎಷ್ಟು ಟೀಮ್ ಇರ್ತದೆ? 6 ಟೀಮ್ ಇದ್ದರೆ ಪ್ಲೇಯಿಂಗ್ ಚಿಟ್ ಆಗಿರ್ತದೆ 5. ಒಂದು ಚಿಟ್ಟಲ್ಲಿ ಪ್ಲೇಯರ್ ಅಥವಾ ಪಿ ಅಂತ ಬರೆದಿರ್ತದೆ. ಆ ಪಿ ಸಿಕ್ಕಿದವರಿಗೆ ಆ ಪ್ಲೇಯರ್ ಹೋಗ್ತಾರೆ. ಸಿಂಪಲ್. ಓಕೆ. ಸೆಕೆಂಡ್, ಮಿನಿಮಮ್ ಬ್ಯಾಲೆನ್ಸ್ ಒಬ್ಬ ಪ್ಲೇಯರಿಗೆ 10,000 ಅಂತ ಯಾವತ್ತಿಗೂ ಬ್ಯಾಲೆನ್ಸ್ ಇರಬೇಕು. ಎಕ್ಸಾಂಪಲ್ ಹೇಳೋದಾದರೆ, ನೀವು 55,000 2 ಪ್ಲೇಯರ್ ತೆಗೆದಾದ ನಂತರ 3ನೇ ಪ್ಲೇಯರ್ ಹೋಗುವಾಗ ನೀವು 30,000ಕ್ಕಿಂತ ಮೇಲೆ ಹೋಗುವಾಗಿಲ್ಲ. ಅದು ನೀವು ನೋಡ್ಕೊಳ್ಬೇಕಾಗುತ್ತೆ. 35ಕ್ಕೆ ಹೋದರೆ ನೀವು ಅದು ಲಿಫ್ಟ್ ತೆಗೆದ್ರೂ ಕೂಡ ನಿಮಗೆ ಪ್ಲೇಯರ್ ಸಿಗೋದಿಲ್ಲ. ಯಾಕೆಂದರೆ ಇನ್ನೂ 2 ಪ್ಲೇಯರ್ಗಾಗಿ ನೀವು 10,000 ಆದರೂ ಮಿನಿಮಮ್ ಇಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್, ಇನ್ನು ಉಳಿದ ಹಣವನ್ನು ಬಿಗೆ ಆಟೋಮೆಟಿಕಲ್ ಆಗಿ ಬರುತ್ತೆ. ಬಿ ಪ್ಲೇಯರ್ ಸ್ಟಾರ್ಟ್ಸ್ ಫ್ರಮ್ 5,000 rupees. 5,000 ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 6, 7, 8, 9, 10 1,000 ಇನ್ಕ್ರೀಸ್ ಆಗುತ್ತೆ. 10,000ಕ್ಕೆ ಬಂದ ತಕ್ಷಣ ಅಲ್ಲಿಂದ 12, 14, 16 ಆಗುತ್ತೆ. 2,000 ಇನ್ಕ್ರೀಸ್ ಆಗುತ್ತೆ. ಸೊ ಈ ಇನ್ಕ್ರೀಸ್ ಆಗುವಾಗ ನೆನಪಿಟ್ಕೊಳ್ಳಿ, ನಿಮ್ಮ ಬಜೆಟ್ ಪ್ರಕಾರ ನೀವು ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಬಿ ಪೂಲಲ್ಲಿ 20,000ಕ್ಕೆ ನಿಲ್ತದೆ. 20,000ದಿಂದ ಚಿಟ್ ತೆಗೆಯಲಾಗುತ್ತೆ. 20,000ಕ್ಕೆ ಚಿಟ್ ತೆಗೆದಾದ ನಂತರ ಸೇಮ್ ಪ್ರೊಸೀಜರ್ ಎ ಅಲ್ಲಿ ಹೇಳಿದಾಗೆ ಎಷ್ಟು ಜನ ಬೇಕಾದರೆ ಆ ಪ್ಲೇಯರ್ಗೆ ಹೋಗ್ಬೋದು. ಚಿಟ್ ಮೂಲಕ ಡಿಸಿಷನ್ ತೆಗಿಲಿಕ್ಕಾಗ್ತದೆ. ಅದಾದ ನಂತರ ಇಲ್ಲಿ ತೆಗೆಯುವಾಗ ನಿಮ್ಮಲ್ಲಿ ಎ ಪೂಲಿಂದ ಉಳಿದ ಹಣವನ್ನು ಇಲ್ಲಿ ನೀವು ಯುಟಿಲೈಸ್ ಮಾಡ್ಬೋದು. ನಿಮ್ಮಲ್ಲಿ ಖಾಲಿ 50,000 ಮಾತ್ರ ಇರುವುದಾದರೆ 50,000 ಮಾತ್ರ ಇರುವುದಾದರೆ ನಿಮಗೆ ಖಾಲಿ 2 ಪ್ಲೇಯರಿಗೆ 20,000ಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಯಾಕಂದರೆ ಮಿನಿಮಮ್ 5,000 ರೂಪಾಯಿ ಒಂದು ಪ್ಲೇಯರಿಗಾಗಿ ನೀವು ಇಲ್ಲಿ ಇಟ್ಟಿರಲೇಬೇಕಾಗುತ್ತೆ. ಸಿಂಪಲ್. ನಿಮ್ಮಲ್ಲಿ ಜಾಸ್ತಿ ಹಣ ಇದ್ದರೆ, ಎ ಇಂದ ಉಳಿದ ಹಣ ಇದ್ದರೆ ನೀವು ಹೋಗ್ಬೋದು. ಫಾರ್ ಎಕ್ಸಾಂಪಲ್ 30,000 ನೀವು ಎ ಪೂಲಲ್ಲಿ ಉಳಿಸಿದರೆ ನೀವು 4 ಪ್ಲೇಯರ್ ಕೂಡ 20,000ಕ್ಕೆ ಹೋಗ್ಬೋದು. ಓಕೆ. ಇನ್ನು ನೆಕ್ಸ್ಟ್ ಸಿ, ಸ್ಟಾರ್ಟ್ಸ್ ಫ್ರಮ್ 2,000ದಿಂದ ಸ್ಟಾರ್ಟ್ ಆಗುತ್ತೆ. 1,000 ಇನ್ಕ್ರೀಸ್ ಆಗುತ್ತೆ. 3, 4, 5, 6, 7, 8, 9, 10. 10ಕ್ಕೆ ಲಾಸ್ಟ್ ಆಗುತ್ತೆ. ಚಿಟ್ ತೆಗೆಯಲಾಗುತ್ತೆ. ಸೊ ಸೇಮ್ ಪ್ರೊಸೀಜರ್. ನಿಮ್ಮೊಟ್ಟಿಗೆ ಎಷ್ಟು ಹಣ ಉಳಿದಿರ್ತದೆ ಬಿ ಇಂದ, ಇಲ್ಲಿ ಬರುವಾಗ ಹಣ ನಿಮ್ಮಲ್ಲಿರುವುದು ಓನ್ಲಿ 20,000. 20,000ಗೆ ನೀವು ಮಿನಿಮಮ್ ಒಬ್ಬ ಪ್ಲೇಯರಿಗೆ, ನೀವು ಇಲ್ಲಿಂದ ಪ್ಲೇಯರ್ಸ್ ತೆಗೆಯುವ ಕೌಂಟ್ ನಿಮ್ಗೆ ಗೊತ್ತಿದೆ, ಒಬ್ಬ ಪ್ಲೇಯರಿಗೆ 2,000 ಮಿನಿಮಮ್ ಬಾಕಿ ಇಟ್ಟಿರಲೇಬೇಕಾಗುತ್ತೆ. A pool, bidding starts with the A pool. Do you need a trial ಬೇಕಾ? One trial. First bidding for
Ulal Premier League, we have Anwar for you. Anwar at 10,000, looking for first player. Red test. 12, 14, 16, 18, 20, 25, 30, 35, 40, 45. Yeah, we have a first bidding for 50,000 for Anwar at 50,000. We are looking at almost all franchises. We have 1, 2, 3, 4, 5, 6, 7, 8, and 9. 9 bidders for Anwar at 50,000. We request one each person from your franchise to please come forward and have a luck on Anwar at 50,000. Here we go, guys, for Anwar at 50,000. First bidding for Ulal Premier League at 50,000 for Anwar, who is the lucky team. First franchise for Anwar at 50,000. And we have Royal Challengers Canada for Anwar at 50,000. Huge rounds of applause for Canada Challengers at 50,000. Anwar sold to 16, 18, 20, 22, 25, 30, 35, 40. Again we have a big bid for Iqbal at 50,000. We are looking at 5 teams. You can raise your lift for Iqbal. Iqbal, I'm looking for Iqbal at 45,000. I've seen all lifting for Iqbal. I once again request, if you're going for Iqbal, if you can lift your at 50,000. 45,000. We had last bidder United MFC at 45,000. United MFC for Iqbal. I'm looking for a new bidder. Iqbal at 45,000. 1, 2, 1 last time for Iqbal at 45,000. Iqbal sold to MFC United. Next on the list is Saukat at 10,000. Looking for a first bidder. 10,000, 12,000, 14,000, 16,000, 18,000, 18,000 for Saukat. 20, 20,000, 25, 25,000 for Saukat. 25,000 for Saukat. Queens at 25,000. Saukat looking for a new bidder. 25,000. 1, 25,000. 2. I'm looking for a bid at 1 last time. 25,000. Saukat sold to Queens. 45 at 45,000. Ria 50 KFC for Irsad. 50,000 KFC. 1. If anyone interested for Irsad at 50,000 KFC. 2. 1 last time. Irsad at 50,000 sold to KFC. Valid. At 50,000 Irsad sold to KFC. Next on the list we have Sabuddin at 10,000. 12, 14, 16, 18, 18,000, 20, 25,000, 30, 35,000, 35,000. Ogo at 35,000. Ogo for Sabuddin. 1, 40,000. Queens at 40,000 for Sabuddin. 1, 2 for Sabuddin. 1 last time. I'm looking for a new bidder at 40,000. 1 last time. Sabuddin sold to Queens at 40,000. Next on the list is Toha at 10,000. Base price of 10,000 for Toha. We have Ulal 14, 16, 18, 20, 25, 30, 35, 40, 45, 50,000, 50,000. Millet 1, 2, 3, 3 of them going for Toha at 50,000. Millet, Royal and BTC. I request one each. I request one person from Millet, Royal Canada and BTC. If you can please come forward and try your luck on Taha at 50,000 for the second time in this Ulal Premier League at 50,000. Taha for the three franchises, that is Millet, Royal Canada and BTC. Here we go. Taha at 50,000. Again for Royal Canada at 50,000 for the second time, and same time I like to tell them they have 50,000 quota at 50,000.
Sihab at 10,000, 12,000, 14,000, 16,000, 18,000, 20,000, 25, 30, 35, 40, 45, and 50. Again we have 3, 1, 2, 3, 4 of them. 4 of them for Sihab at 50,000. We have 4 of them going for Sihab at the maximum price of 50,000 Sihab. We have 4 teams going for it. Let's see, once again Sihab at 50,000. BM Farooq Fans Club, Friends Cody for Sihab at 50,000, sold to BM Farooq Fans Club. Friends Cody. Pritham at 10,000, 12. Yeah, one second. Yeah, that's why you need to come first. I've been requesting every time, please make it 12, 14, 16, 18, 20, 25, 30, 35, 35, 40, 45, 45,000. Tigers, 50,000, 50,000. We have 1, 2, 3, 4, and 5. If you can please come forward for Pritham. 1, 2, 3, 4, and 5 teams. Please come first so that. Pritham at 50,000, sold to Wogo. Congratulations once again. Once again, highest bid for Pritham at 50,000. At 10,000, 12,000, 12,000 for Altaf, MFC. 14, 16, 18, MFC 18, 20, 25, 30, 30 for Altaf, 30, 35 Tigers, 35 Tigers, Altaf, 35 1, 35 2, one last time, Altaf at 35,000, sold to D-Boys Tiger. Sold to D-Boys Tiger. Next on the list, Nawaz at the base price of 10,000, looking for a first bidder. Ogo, 12, 14, 16, 18, 20, 25, 30, 30, 35, 40, 45, 50. We have Wogo at 50,000. Looking, yeah, we have once again D-Boys Tiger. I request D-Boys Tigers and Wogo, please come forward for Nawaz at 50,000. Yeah, we go once again at 50,000 for Nawaz, Wogo, and Tigers. Yeah, it's Tigers. Nawaz at 50,000, sold to Tigers. I request when a player is sold for a maximum price, I'd like to request everyone, please give a huge round of applause. MFC, 25,000. Ria, 25,000 for Ashik. 25,000. 1, 25,000. 2, for Ashik. 30,000. Akshay, 30,000. Akshay, Ashik at 30,000. 1, 2. I'm looking for one last time. 30,000. Ashik, sold to Akshay. Ramesh, 10,000. 10,000. We have a first bidder, BM Cody. 12,000. 14, 16, 18, 20, 25,000. 25,000. 25,000. BM Fans Club at 25,000 for Ramesh. 1, 2, 25,000. One last time I'm calling 25,000 for Ramesh, sold to 10,000. Base price of 10,000, 12, 14, 16, 18, 18,000, 20,000, 25,000, 30,000, 30,000. KFC, 30,000 for Tamim at 30,000 for Tamim. I'm looking for a new bidder. If anyone interested, one last time, 30,000, 1, 30,000, 2, 35,000, MFC, 35,000 for Tamim, MFC, 35,000, 1, 35,000, 2, one last time, I'm looking at KFC, 35,000, KFC not interested, Tamim, sold to MFC. Yes. At 10,000, base price of 10,000, 12, 14, 16, 18, 20, 25, 30, 35, 40, 45, 50,000. I'm looking for one Ria, 1, 2, 3,
three teams and 4 teams interested for Jazz at 50,000. I request MFC, BTC, Wogo, Ria and Real Test. Please come forward. And also Queens, if you are interested, you can come fast very quickly. And also our auction is telling that please lift clearly also. Here we go at Jazz at 50,000 for Jazz. Luck tried for Jazz at 50,000, a maximum price that is. And here we go. Who's it is? Queens, Jazz at 50,000, sold to Queens. Huge rounds of applause. I once again tell now, if a player is sold for a maximum price, it becomes our duty to give some applause. Mahesh for 10,000. I'm looking at first bidder, Real Test, 12, 16, 18, 20, 25. Just take a break for 30,000. Real Test, 30,000 for Mahesh, 1, 2. I'm looking at Ria, one last time, 35,000 Akshay, 35,000 for Mahesh, 35,000 1, 35,000 2. For Akshay, one last time, I'm looking at Real Test and Ria, not interested. Mahesh at 35,000, sold to Akshay. So the list is Mahesh, sold to Akshay at 35,000. ಅಸೈನರ್ ಅವರ ಒಂದು ಕಾಣಿಕೆ ಉಂಟೆ ನಮಗೆ. ಯಾವಾಗಲೂ ಏನೇ ವಿಷಯಕ್ಕೆ ಹೋದರೂ ಇಷ್ಟರವರೆಗೆ ನಮ್ಮ ಬರಿಕೈಯಲ್ಲಿ ಕಲಿಸಲಿಲ್ಲ ಅವರು. ಉಲ್ಲಾಲದಲ್ಲಿ ಎಷ್ಟೋ ಕ್ರೀಡಾಕೂಟಕ್ಕೆ ಒಂದು ಫೈನಾನ್ಷಿಯಲ್ ಆಗಿ ಸಹಾಯ ಮಾಡಿದವರು ಅಸೈನರ್ ಅವರು. Irfan at 10,000, 10,000, 12, 14, 16, 18, 20, 25, 30, 35, 40, 45 at 50,000. 1, 2, 3, 4, 5, 6, 7. I request one person from each team. Please come forward. Please come forward first. Here we go. Once again, after a short interval, we had some technical problem. Irfan at 50,000. Looking for a bidder at 50,000. That is the highest bid. Irfan at 50,000. Let's see who the lucky franchise owner is. Here we go. 50,000 for Irfan. It's Miller. Irfan. Sorry, Ria. Irfan at 50,000, sold to Ria. I'd like to have a huge round of applause for Irfan at 50,000 for Ria. Once again, here we go. Silesh at 50,000. At 50,000, that is Millet. 50,000 for Silesh, sold to Millet. 12, 14, 16, 18, 20, 25. Kendra at 25,000. Afrid at 25,000. Royal Kendra. Naushad 10,000 for Naushad. 12,000. Real Test 12,000. KFC 14. Ogo 16, 18. Real Test 18, 20. KFC 20 for Naushad 1, 25. Real Test 25, 1, 25 2. One last time, 25,000. Real Test 30,000. KFC 30,000 1, 30,000 2, 30,000. I'm waiting for a Real Test. Not interested. 30,000. Naushad sold to KFC. We have Samad 10,000. Minimum price Samad 12,000. Real Test 14,000. BTC 16,000. 18,000. Ria 20,000. 25,000. 25,000. BTC 25,000 for Samad. 25,000 for Samad. 1. 30,000. Real Test 30,000 for Samad. 1, 2. 30,000. I'm looking at BTC. Not interested. Samad one last time. Sold to Sadab 10,000. 12,000. Real Test 12,000. 12,000. Not finding any bidder. 14,000. Queens 14,000. Millet 16,000. 18,000. Real Test 18,000. 20,000. Queens 20,000. Queens
1. 20,000 Queens. 2. 20,000 for Sadab. One last time. 20,000 Sadab sold to Queens. Next we have Riaz. 10,000. 1. 10,000. We have a first bidder. United MFC. United MFC. 10,000. 10,000. 1. 10,002 for Riaz. One last time. 10,000. 12,000. Akshay. 12,000 Akshay. Akshay 12,000. 1. 2. One last time for Riaz at 12,000. Not finding any bidder. 12,000. Riaz sold to Akshay. Kishore. 12,000. Kishore. 12,001. 12,002. We have Millat. 14,000. Millat at 14,000. 16,000 real test. 16,000 for Kishore. Real test 1. 2. I'm not finding anyone other than yeah, we'll just announce 16,000. 16,000. 1, 2 and one last time. 18,000 Ria. 18,000 for Kishore. Ria. 18,001. 18,002. I'm looking at the table of real test. Not interested. Yes, just a discussion. 18,000 Ria. 18,000. One last time. I'll wait for a second. 18,000 Kishore sold to Ria. Sumit. We have BTC. 14,000. Millat. 16,000. Millat. 16,000. Real test. 18,000. Millat. 20,000. 25,000. Real test. 25,000. We have 30,000 BTC. 30,000 BTC for Sumit. 1. 2. We have new bidder here. Akshay. 35,000. 35,000 new bidder for Sumit. 35,000. 1. 35,000. 35,000. 2. 35,000. One last time for Akshay. Sumit sold at 35,000. Jamal. 10,000. Looking for a buyer. 10,000. Here's a minimum price for Jamal at 10,000. Looking for a first buyer. Not finding anyone. 10,000. Yeah, we have a first buyer. Real test. 10,000. 12,000. 12,000. 12,000. We have BM. BM at 14,000. BM at 14,000. 16,000 real test. Real test 16,000. 1. 2. I'm looking at BM. Discussion going. One last time. 16,000. Jamal sold to real test. Millat at 16,000. Millat 16,000. 1. 18,000 real test. Millat 20. 25. 30 Akshay. 40. 40. 40 for real test. 45,000 BTC. 50,000. We have two bidders at 50,000 BTC and real test. If you can please come forward for Rohit at 50,000 real test and BTC. Rohit at 50,000 real test and BTC. It is for. Good evening, everybody. Queens Beach. Total budget used 1,35,000. 4 players. Left now 15,000. Correct. Queens Beach. Ogo Sports. Taken 2 players. Total amount used 80,000. Left 70,000. Ria Warriors. 2 players. Total amount used 68,000. Left 82,000. Real test. 2 players. Used 46,000. 1,04,000 left. Royal Canberra. 3 players. 1,25,000. Left 25,000. Millat Friends. Used 2 players. 85,000 used. Left 65,000. One player. One player. Yes. One player. First is Shailesh Matra. Shailesh. Shailesh Swastik for Correct. 50,000. Yes. Again. Millat 1 player 50,000. Left 1 lakh. KFC Pike. Used 2 players. 80,000 used. 70,000 left.
BTC Friends, 1 player, 50,000, 1 lakh left. BTC. Yes. Confirmation. Thank you. Friends Cody, 2 players, 75,000 left. Akshay 11, 4 players, 1,12,000 used, 38,000 left. United MFC, 1 player, 45,000. 2 players. That player. Tamaya should be here. Iqbal and Tamim. Iqbal and Tamim, right? Yeah. Thank you. We have real test 10,000, 12,000, 12,000 for now. Last time 12. We have new bidder Queens 14,000, 14,000, 16,000 real test, 16,000 real test for Naushad. 1, 2. Looking for Queens, not interested. 16,000 Naushad sold to real test. We have Ashraf 14,000 BM, 16,000, 16,000, 16,000 Miller, 18,000, 18,000 BM, 18,000 BM, 1, 18,000 for Ashraf, BM Fans Club. We have a new bid Akshay, 20,000, 20,000 for Ashraf, 20,000, 1, 20,000, 2, one last time, Ashraf at 20,000, sold to Akshay. ಅದು ನಾವು ಲಾಸ್ಟ್ಗೆ ಹೇಳ್ತೇವೆ ಅವರಿಗಿನ್ನು ಬಿಡ್ ಮಾಡಲಿಕ್ಕಿಲ್ಲ ಅಷ್ಟೇ ಅವರದಾಯ್ತು ಕೋಟ. They have finished their quota in A, so they can't bid anymore in A pool. About remaining amount will be announced once we finish the A pool. Next we have Aziz, 10,000, 10,000 for Aziz, 10,000, 12,000, BM Farooq, 16,000, 14,000, in fact 16,000, 16,000, 18, 20, 20 KFC, no. 18, 20. 18 was this and 20 was 20,000 BM, 20,000 BM, 20,000 BM for Aziz, 1, 20,000, 2 for Aziz at 20,000. I'm calling one last time, 20,000 Aziz sold to BM. 20,000. Vishnu. 10,000, looking for a first bidder. 10,000 Vishnu. 10,000, looks like, yeah, we have MFC. 10,000, 10,000 for Vishnu. 10,001, 10,002. At a minimum bid, 10,000 Vishnu sold to MFC. We have Zubayr, 10,000 for Zubayr. We have a first bidder, 10,000 Ogo, 10,000 Ogo. 12,000 BM, 14,000 Ogo, 16,000 BM, 16,000 BM for Zubayr, 1, 18, 20, 20 for Ogo, 25 BM, 30,000 KFC, 20,000, 30,000 in fact, 30,000, 30,000 KFC, 1, Zubayr at 30,000, 2. I'll wait for one last time, 30,000 Zubayr sold, yes, that 12,000 Millet, 12,000 Millet, 12,000 for Niaz. We have 14,000, 16,000, 18,000 and 20,000 Queens, 25,000 KFC, 25,000 KFC, Niaz, 30,000, real test, 30,000 for Niaz, 1, 35, 35 for KFC, 35, 1, 2, at 35,000, I'll wait for real test one last time, 35,000, Niaz sold to KFC, 10,000, looking for a first buyer at the base price of 10,000, 10,000, we have a first bidder, Ogo, 10,000, Ogo at 10,000, Tamim, Ogo, 1, 2, we have, KFC. The last bidding. 35,000. So they cannot go. Please make a note. KFC, you can't go for it. So we have 30,000 real test. No. Okay, Tamim, we have 10,000 for Tamim. Once again, rebid for Tamim, 10,000. 12,000, Ogo. 10,000, Niaz. We have Miller, 10,000. 12,000. 14,000. 16,000. 18,000. 18,000. 20,000. Real test, 20,000. 25,000. 25,000 KFC. 25,000 for Niaz. KFC, 25,000. 25,001. 25,002.
One last time. I'm waiting for one last time. 25,000. Again, Nia sold to KFC. Next we have Tamim. 10,000. We have Ogo. 10,000. Ogo. 10,000 for Tamim. Ogo. 1. At the base price of 10,000. 2. One last time. Base price 10,000. Tamim sold to Ogo. Next we have Irsad. 10,000. Base price of 10,000. Real test. 10,000. 12,000. 16,000. 18,000. 20,000. 20,000. Millat. 20,000. Millat. 25,000. 30,000. Millat. Here we go. Suleiman at 50,000. We have Ogo. Suleiman at a maximum bid of 50,000 sold to Ogo. We have Ashraf. 10,000 for Ashraf. 10,000. 12,000. BTC 12,000. 14,000. 16,000. Ogo has one player left and they have a budget of 10,000. Millet at 16,000. 18,000. MFC 20,000. 20,000. BTC 20,000. 25,000. MFC 25,000. MFC. Ashraf 25,000. 1. 30,000. 30,000. D-Boys. D-Boys coming back after a long time at 30,000. 1. 2. 35,000 BTC. 35,000 BTC for Ashraf. 1. 2. 35,000. And look at MFC and D-Boys not interested at 35,000. Ashraf sold to BTC. Faraz. 10,000 Faraz. We have BM. Cody at 10,000. 10,000. Faraz. 10,000. 1. 10,000. 2. 10,000 for a minimum price. Base price of 10,000. One last time. Faraz sold to BM Farooq Fans Club Cody. Those who have completed, please be quiet. So others have to purchase the players. So you need to be quiet. Those who have completed or those who are having only one. Okay. So you know that you are going to wait for the last. So if you talk, it will be disturbing others. ಬೇರೆಯವರಿಗೆ ಡಿಸ್ಟರ್ಬ್ ಆಗ್ತಾ ಉಂಟು, ಸ್ವಲ್ಪ ಮಾತಾಡಬೇಡಿ. ಯಾರು ಕಂಪ್ಲೀಟ್ ಆಗಿದೆ ಅಥವಾ ಯಾರಿಗೆ ಒಂದು ತೆಗಿಲಿಕ್ಕಿದೆ, ಸ್ವಲ್ಪ ಕ್ವೈಟ್ ಆಗಿದ್ರೆ ಬೇರೆಯವರಿಗೆ ಸ್ವಲ್ಪ ಈಸಿ ಆಗುತ್ತೆ. Yeah, once again we'll continue. 10,000 for Munas. Ogo 10,000. 12,000. MFC 12,000. 12,000. 14,000. 16,000. Ria 18,000. MFC 18,000 for Munas. 20,000. Ria 20,000. Ria 1. 2. MFC waiting for you. 20,000. 20,000. One last time Ria sold. Munas sold to 20,000 at in fact, Munas sold to Ria at 20,000. Next we have Imtiaz. 10,000 for Imtiaz. We have Ogo. 12,000. 12,000. 14,000 Millet. 14, 16, 18, 20, 25. 25 for MFC. Imtiaz at 25,000. 30,000. 30,000 real test. 30,000 real test. 1, 2, 35,000, 35,000, you can please check, 35,000 D-Boys, 35,000 D-Boys, D-Boys 1, 2, Imtiaz at 35,000, sold to D-Boys at 35,000, Imtiaz to D-Boys. Next we have Aftab, 10, 12, 16, 14, 14, 16, 18, 20, 25, BM Farooq 30, 35 Millet, 35 Millet, 40, real test at 40,000 for Aftab 1, 45, 45 Ria, 50, 50, the maximum bid 50, real test 1, 2 and 3, Aftab at 50,000 sold to real test. Real test have finished their quota of 5 players. Next we have Nazir at the minimum price, base price of 10,000. Ogo
Here we go, 10,000 for Nazir. Minimum price 12,000. 12,000 MFC. 12,000. Javed is unsold. We'll beat him again last. Next we have Samil. Samil, Pogo at 10,000. Samil. 10,000. 12,000. 12,000. 14,000. Miller. 14,000. Miller. 14,000 Miller for Samil at 14,000 Miller. 1. 16,000. 16,000. D-Boys. D-Boys 16,001. 16,002. One last time. I'll wait for one last time. We have a late bidder. BTC 18,000. 18,000. 18,000. 20,000. 20,000. D-Boys 20,001. 20,002. 25,000. BTC 25,000. 25,000. 25,001. 25,002. One last time, 25,000 Samil sold to BTC. Now full. I request now full 10,000. 10,000 Wogo. 10,000. 12,000 BM Farooq. BM Farooq Fans Club at 12,000 for Naufal. 12,000, 14,000, 16,000, BM Farooq, 16,000, BM Farooq Fans Club, Cody, 16,001, 16,002, we'll wait for once again, one last time, 16,000, 18,000, Queens, D-Boys, 18,000, 20,000, if you can please lift it, 20,000, 20,000, 20,000 for BM Farooq, now full, 1, 2, 20,000, not interested, 20,000 now full, sold to BM Farooq Fans Club, and 5 players done, BM Farooq Fans Club, Cody. Next we have Amit, 10,000 for Amit, 10,000 for Amit, Ogo at 10,000, 10,000, Ogo, 1, 12,000, Queens, 12,000 Queens, 14,000, D-Boys, 14,000 D-Boys, 1, 2, D-Boys, 14,000, one last time, and wait one last time, 14,000, Amit sold to D-Boys, 14,000, Amit D-Boys. Fahad, 10,000 for Fahad, 10,000 for Fahad, 10,000 for Fahad, 1. We have first bidder Kendra, Royal Kendra at 10,000, minimum price of 10,000 for Royal, 1. 2. No one bidding other than Kendra at 10,000. Fahad sold to Royal Kendra. Irfan 10,000. Ogo 10,000 for Irfan. Ogo the first bidder at 10,000. Base price 12,000. Kendra, Royal Kendra 12,000. 12,000. Sorry, 14,000. Miller. Queens 14,000. 14,001. 14,002. I'll wait for Wogo and Royal Kendra. 14 D-Boys, 16,000. 16,000 D-Boys. 16,001. 16,002. 16,000 D-Boys at 16,000. Irfan sold to D-Boys. D-Boys, you have finished your quota. Sagar, 10,000. Base price of 10,000 for Sagar. I'm looking for a first buyer at 10,000. 10,000. Looking for a first buyer for Sagar. 10,000. Here's your chance to buy Sagar at the minimum price of 10,000. I'm not finding any bidder. Sagar, one last time, unsold. Fazil at 10,000. Fazil at 10,000. Royal Kendra at 10,000.